ಮೂಡುಬಿದ್ರೆಯ ದರೆಗುಡ್ಡೆ ಗ್ರಾಮ ಪಂಚಾಯತ್ನ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರಕ್ಕೆ ಸ್ಥಳಾಂತರಗೊಂಡು ನವೀಕೃತಗೊಂಡಿರುವ ಪಂಚಾಯತ್ ಕಚೇರಿ ಹಾಗೂ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಅಂಗನವಾಡಿ ಕಟ್ಟಡವನ್ನು ಶಾಸಕ ಉಮಾನಾಥ್ ಎ ಕೋಟ್ಯಾನ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಕೋಟ್ಯಾನ್ ಅವರು ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 15 ಕೋಟಿಗೂ ಅಧಿಕ ಅನುದಾನವನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ತನ್ನ ಶಾಸಕತ್ವದಲ್ಲಿ ಒದಗಿಸಲಾಗಿದೆ. ಪಣಪಿಲದಲ್ಲಿ ಅಕಾಲಿಕ ಮಳೆಗೆ ಕೊಚ್ಚಿ ಹೋಗಿರುವ ಸೇತುವೆ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ, ಇಟಲ್ಲ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕಾಮಗಾರಿಯ ಪೂರಕವಾಗಿ ದೇವಳದ ರಸ್ತೆ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು ಕಾಮಗಾರಿ 2 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದರು. ಗೌರವಾನ್ವಿತ ಇಂದಿನ ನಮ್ಮ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಈಗಿನ ಸದಸ್ಯರು ಎಲ್ಲ ಬಳಿಗೆ ಬಂದು ನಮ್ಮ ಕಾರ್ಯಕರ್ತರು ಅವರು ಹೇಳಿದ್ದು ಯಾವುದೂ ಇಲ್ಲ ಅಂತ ನಾವು ಹೇಳಿಲ್ಲ. ಪ್ರಯತ್ನ ಮಾಡಿದ್ದೇವೆ. 15 ಕೋಟಿ ಗ್ರಾಮ ಪಂಚಾಯತಿಗೆ ಕೊಡಬೇಕು ಆಲೋಚನೆ ಮಾಡಿ ಎಷ್ಟು ಅಭಿವೃದ್ಧಿ ಕೆಲಸ ಕಾರ್ಯ ಆಗಿದೆ ಅಂತ. ಹಾಗೇನೆ ಇವತ್ತು ಸಹ 1 ಲಕ್ಷ ರೂಪಾಯಿ ಅಂಗನವಾಡಿ ಕಡೆ ಉದ್ಘಾಟನೆ ಮಾಡಿದ್ದೇವೆ. ಹಾಗೇನೆ ಗ್ರಾಮ ಪಂಚಾಯತ್ 7 ರೂಪಾಯಿಯಲ್ಲಿ ಅದನ್ನ 2 ಲಕ್ಷ ರೂಪಾಯಿ ಅಂಗನವಾಡಿ ಕಡೆ ಉದ್ಘಾಟನೆ ಮಾಡಿದ್ದೇವೆ. ಹಾಗೇನೆ ಗ್ರಾಮ ಪಂಚಾಯತ್ 7 ರೂಪಾಯಿಯಲ್ಲಿ ಅದನ್ನ ನವೀಕರಿಸಿ ನೂತನವಾದ ಉಪಾಧ್ಯಕ್ಷರ ಸದಸ್ಯರಿಗೆ ಸೇರಿಯನ್ನ ನವೀಕರಿಸಿ ಲೋನೆಗೊಳಿಸಿದ್ದೇವೆ. ಅದೇ ರೀತಿ ಕೊರಗರ ಕಾಲೋನಿಯಲ್ಲಿ ಬಹುಶಃ ಅವರಿಗೊಂದು ಸಮುದಾಯವನ್ನ ಅಚ್ಚುಕಟ್ಟಾದ ಬಳವಾದಂತಹ ಒಂದು ಸಮುದಾಯ ಮತ್ತು ಅವರಿಗೆ ಬೇಕಾದಂತ 5 ಲಕ್ಷ ರೂಪಾಯಿಯಲ್ಲಿ ಸೋಲಾರ್ ವಿದ್ಯುತ್ ಮಾಡಿ ಅದು ಅವರಿಗೆಲ್ಲರ ಕಾಲೋನಿಗೆ ಬೆಳೆದಂತಹ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಈಗಾಗಲೇ ಇನ್ನೊಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಗ್ರಾಮದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಪೂರಕವಾಗಿ ಸ್ಪಂದಿಸಿದಾಗ ಜನಪರವಾಗಿ ಬೆಳೆಯಲು ಸಾಧ್ಯ. ತಾನು ಸೇವಾ ಕಾರ್ಯಗಳನ್ನು ಮಾಡಲು ಇಲ್ಲಿನ ಕಾರ್ಯಕರ್ತರು ಅವಕಾಶ ಮಾಡಿಕೊಟ್ಟಿದ್ದಾರೆ. ತನ್ನಿಂದ ಸಾಧ್ಯವಾದಷ್ಟು ಸಹಕಾರ ಮಾಡುವುದಾಗಿ ತಿಳಿಸಿದರು. ಮಾಡುವ ಮುಖಾಂತರ ನಾವು ಸಂಕಲ್ಪ ಮಾತಾಡಿದ್ದ ಸ್ವಚ್ಛ ಭಾರತ ಅಗತ್ಯ ಉಂಟು, ನಮ್ಮೆಲ್ಲರ ಜವಾಬ್ದಾರಿ. ಆ ಕಾರಣಕ್ಕೋಸ್ಕರ ಈ ಗ್ರಾಮದ ಅಭಿವೃದ್ಧಿ ಬರಬೇಕಾದ್ರೆ 3 ಗಂಟೆ ಆಗಿದೆ ರಾತ್ರಿ. ಈಗ ನಂದಾಗ 13 ಕ್ಷೇತ್ರ ನನಗೆ ಶಾಸಕರೆ MLC ಆದ್ರೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಆದ್ರೆ ನೋಡ್ಲಿಕ್ಕೆ ನಮ್ಮ ಕಲಿಕೆ ಅಂದ್ರೆ ನಾವು 3 ಗಂಟೆ ಎತ್ತನಾಗ ಮಲಗಿದ್ರೆ ಪುನಃ 6 ಗಂಟೆಗೆ ಎತ್ಕೊಂಡು ಬರುತ್ತು. ಅಮಿತ್ ರಾಜ್ ಅವರು ಜೋರ್ ಮಾಡಿದ್ರು. ನಮ್ಮ ಕಾಲು ಇತ್ತು, ಫ್ರಾಕ್ಚರ್ ಆಗಿತ್ತು. ಹಾಸ್ಪಿಟಲ್ ಡಾಕ್ಟರ್ ಹತ್ರ ಕೂಡ ಮಾತಾಡ್ಲಿಕ್ಕೆ ಬಿಡ್ಲಿ ಬರ್ಲಿ ಅಂತಂದ್ರೆ ಓಡಿಕೊಂಡು. ಯಾಕಂದ್ರೆ ಪ್ರೀತಿ ಇಟ್ಟು ನಿಲ್ಲಿಸಿದ್ರಿ. ರಾಜಕೀಯವನ್ನ ದೇವರ ಸೇವೆ ಅಂತ ಖಂಡಿತ ಮಾಡಿ ಅದರ ಜೊತೆಗೆ ಕಟ್ಟ ವ್ಯಕ್ತಿಗೆ ಪ್ರಯತ್ನ ಮಾಡ್ತೇನೆ, ಪ್ರಾಮಾಣಿಕ ಕೆಲಸ ಮಾಡ್ತೇನೆ. ಹಿರಿಯರ ನಂದು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಬೇಕು ನಿತ್ಯ ನಿರಂತರ. ಅದರ ಜೊತೆಗೆ ಈ ಸಂದರ್ಭ ದರೆಗುಡ್ಡೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲೊಟ್ಟು ಸಭಾಧ್ಯಕ್ಷತೆ ವಹಿಸಿದ್ರು. ಪಂಚಾಯತ್ ಉಪಾಧ್ಯಕ್ಷರಾದ ನಳಿನಿ, ಸದಸ್ಯರಾದ ಮುನಿರಾಜ ಹೆಗ್ಡೆ, ತುಳಸಿ ಮೂಲ್ಯ, ಸುಭಾಷ್ ಚಂದ್ರ ಚೌಟ, ದೀಕ್ಷಿತ್ ಪಣಪಿಲ, ಸಂತೋಷ್ ಪೂಜಾರಿ, ಪ್ರಸಾದ್ ಕುಮಾರ್, ಶಾಲಿನಿ, ಶಶಿಕಲಾ, ಜನಿತಾ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಪಿ ಜಗದೀಶ್ ಅಧಿಕಾರಿ, ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಸುಮಾಧರ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.